135 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಬಂಟ್ವಾಳ ಜಕ್ರೆಬೆಟ್ಟುವಿನ ನರಿಕೊಂಬು ಸಂಪರ್ಕದ ಸೇತುವೆ ಮತ್ತು ಅಣೆಕಟ್ಟು ನಿರ್ಮಾಣದ ಜಾಗವನ್ನು ಶಾಸಕ ರಾಜೇಶ್ ನಾಯ್ಕ ಉಳ್ಳೆಪಾಡಿಗುತ್ತು ಅವರು ವೀಕ್ಷಿಸಿದರು. ಬಳಿಕ ಮಾತನಾಡಿದವರು, ಈ ಸೇತುವೆ ಮತ್ತು ಅಣೆಕಟ್ಟಿನ ನಿರ್ಮಾಣದಿಂದ 2 ಭಾಗದ ಜನರಿಗೆ ಪ್ರಯೋಜನವಾಗಲಿದ್ದು ಕೃಷಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯಲಿದೆ. ಈ ಕಾಮಗಾರಿ ಶಿಲಾನ್ಯಾಸಕ್ಕಾಗಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನು ಆಮಂತ್ರಿಸುವ ಯೋಚನೆ ಮಾಡಿದ್ದೇವೆ ಎಂದರು. BC ರೋಡಿಂದ ಗುಂಜಾಲ್ಕಟ್ಟೆಗೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಿಂದ ಪೂರ್ಣಗೊಂಡಂಥ ರಸ್ತೆ ಭಾಳ ಚೆನ್ನಾಗಿ ಆಗಿದೆ ರಸ್ತೆ. ಈ ರಸ್ತೆಯಲ್ಲಿ ದಿನನಿತ್ಯ ಸಹಸ್ರಾರು ವಾಹನಗಳು ಚಾಲನೆ ಮಾಡ್ತವೆ. ಇಲ್ಲಿ ರಸ್ತೆ ಪೂರ್ಣಗೊಂಡ ನಂತರ ಕೆಲವೊಂದು ಭಾಗದಲ್ಲಿ ಆಕ್ಸಿಡೆಂಟ್ ಆಗುವಂಥ ತೊಂದರೆಗಳು ಸಾಮಾನ್ಯ ಜನರಲ್ಲಿ ಸ್ವಲ್ಪ ಅದು ಚಾಲಕರ ನಿರ್ಲಕ್ಷ್ಯ ಆಗಿರ್ಬೋದು, ಇನ್ನೂತ ಯಾವುದು ತೊಂದರೆಗಳಾಗಿರ್ಬೋದು. ಈ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇವತ್ತು ಜಕ್ರೆಬೆಟ್ಟಿನಲ್ಲಿ ಡ್ಯಾಮ್ ಕಮ್ ಬ್ರಿಡ್ಜ್ ಈ ಒಂದು ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ಅದಕ್ಕೆ ಬೇಕಾದಂಥ ಮಣ್ಣು ತುಂಬಿಸಿ ಮಾಡುವಂಥ ಕೆಲಸ ಪ್ರಾರಂಭವಾಗಿದೆ. ಆದರೆ ಇದರ ಒಟ್ಟಾರೆ ಕೆಲಸ ಮೇನ್ ಕೆಲಸ ಪ್ರಾರಂಭವಾಗುವುದು ಬಂದು ಇದರ ಶಿಲಾನ್ಯಾಸ ಮಾಡಬೇಕೆಂಬುದು ನಮ್ಮೆಲ್ಲರ